ಹಲೋ ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ನಾವು ಕ್ರಿಸ್ಪಿ ಚಿಕನ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು 500 ಗ್ರಾಮಷ್ಟು ಚಿಕನ್ ತಗೊಂಡಿದ್ದೇವೆ, ಒಂದು ಮೊಟ್ಟೆ, 2 ಸ್ಪೂನ್ ಮೆಣಸಿನ ಹುಡಿ, 2 ಸ್ಪೂನ್ ಜೀರಿಗೆ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪಷ್ಟು ಅಕ್ಕಿ ಹುಡಿಯನ್ನು ತಗೊಂಡಿದ್ದೇವೆ. ಇವಾಗ ನಾವು ಮೊದಲು ಚಿಕನನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ಚಿಕನ್ ಮೊದಲೇ ಸಣ್ಣ ತುಂಡಿದೆ, ಆದರೆ ಅದಕ್ಕಿಂತನೂ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಬೇಕು. ನೀವು ಚಿಕನ್ ನಗ್ಗೆಟ್ಸ್, ಚಿಕನ್ ಪಾಪ್ಕಾರ್ನ್ ನೋಡಿದ್ದೀರಲ್ಲ, ಆ ಥರ ಸಣ್ಣ ಸಣ್ಣ ತುಂಡನ್ನು ಮಾಡಬೇಕು. ನಾವು ಇದನ್ನು ತುಂಬ ಸಣ್ಣ ಪೀಸ್ ಮಾಡೋದ್ರಿಂದ ಇದು ಬೇಗ ಬಾಯ್ಲ್ ಆಗುತ್ತೆ, ನಮಗೆ ರೆಸಿಪಿನೂ ಬೇಗ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮೊದಲು 2 ಸ್ಪೂನಷ್ಟು ಮೆಣಸಿನ ಹುಡಿ, ಆಮೇಲೆ 2 ಸ್ಪೂನಷ್ಟು ಜೀರಿಗೆ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಬೇಡ, ಸ್ವಲ್ಪ ಮಾತ್ರ ನೀರು ಹಾಕ್ಕೊಳ್ಳಿ. ಈ ಥರ ಮಿಶ್ರಣ ರೆಡಿ ಆದಮೇಲೆ ಇದಕ್ಕೆ ಚಿಕನ್ ಪೀಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 15ರಿಂದ 20 ನಿಮಿಷ ಹಾಗೆಯೇ ಇಡಿ. ಇವಾಗ ನಾವು ಇದಕ್ಕೆ ಮೊಟ್ಟೆನ ಹಾಗೆ ಅಕ್ಕಿ ಹುಡಿನ ಹೇಗೆ ಸೇರಿಸ್ಕೊಳ್ಳೋದಂತ ಹೇಳ್ತೇನೆ. ಇವಾಗ ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಇದನ್ನು ಡೈರೆಕ್ಟಾಗಿ ಚಿಕನ್ ಮೇಲೇ ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಂದೊಂದು ಚಿಕನ್ ತಗೊಂಡು ಮೊಟ್ಟೆಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿ ಹುಡಿಗೆ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಥರ ಮಾಡ್ತಾ ಇದ್ದೇನೆ. ಒಂದೊಂದಾಗಿ ಚಿಕನ್ ಪೀಸನ್ನು ತಗೊಂಡು ಮೊದಲು ಮೊಟ್ಟೆಗೆ ಹಾಕಿ ಆಮೇಲೆ ಅದನ್ನು ಅಕ್ಕಿ ಹುಡಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಂದೊಂದಾಗಿ. ಇದನ್ನು ರೆಡಿ ಆದಮೇಲೆ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ರೆಡಿಯಾಗಿದೆ. ಧಾರವಾಡ ಪೇಡ ಥರ ಕಾಣ್ತಾ ಇದೆ. ಎಣ್ಣೆ ಬಿಸಿ ಮಾಡೋಣ. ಬಿಸಿ ಆದಮೇಲೆ ಎಣ್ಣೆ ಈ ಥರ ಒಂದೊಂದು ನಿಧಾನವಾಗಿ ಚಿಕನ್ ಪೀಸನ್ನು ಈ ಥರ ಹಾಕಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಜಾಸ್ತಿ ಖಾರ ಇರೋಲ್ಲ, ನಿಮಗೆ ಬೇಕಿದ್ದರೆ ಖಾರ ಮಾಡ್ಕೊಳ್ಬೋದು, ಆದರೆ ನಾನಿಲ್ಲಿ ಇದನ್ನು ಸ್ನ್ಯಾಕ್ಸ್ ಥರ ಮಾಡಬೇಕು ಅಂತ ಖಾರ ಎಲ್ಲ ಕಡಿಮೆ ಮಾಡಿದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಕಲರೆಲ್ಲ ಚೇಂಜ್ ಆಗ್ತಾ ಬಂತು. ಇದನ್ನು ನೀವು ಬಿಸಿ ಬಿಸಿ ಆಗಿರುವಾಗಲೇ ತಿಂದರೆ ಚೆಂದ. ಇದರ ಜೊತೆಗೆ ಮೈನೀಸ್ ಅಥವಾ ಸಾಸನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ಇವತ್ತಿನ ನಮ್ಮ ರೆಸಿಪಿ ಕ್ರಿಸ್ಪಿ ಚಿಕನ್ ಪಕೋಡ ರೆಡಿಯಾಗಿದೆ. ನೀವು ಮಾಡಿ ನಮಗೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ.